ಕೋವಿಡ್ ಮಹಾಮಾರಿ ಈ ಬಾರಿ ಎಲ್ಲ ಸಂಭ್ರಮಗಳಿಗೆ ಹಬ್ಬ ಹರಿದಿನಗಳ ಆಚರಣೆಗೆ ಬ್ರೇಕ್ ಹಾಕಿದೆ. ದೀಪಾವಳಿಯ ವೇಳೆಗಾದರೂ ಪರಿಸ್ಥಿತಿ ಸುಧಾರಿಸಬಹುದು ಎಂದು ಅಂದುಕೊಂಡಿದ್ದವರು ನಿರಾಸೆಯ ಕಾರ್ಮೋಡದಲ್ಲಿ ದೀಪಗಳ ಹಬ್ಬವನ್ನ ಆಚರಿಸುವಂತೆ ಮಾಡಿದೆ. ಹೀಗಾಗಿ ಈ ಬಾರಿ ಎಲ್ಲೆಡೆ ಸರಳವಾಗಿ ಆಚರಣೆ ಕಂಡು ಬಂದಿದ್ದು, ವರ್ಷಂಪ್ರತಿ ಅದ್ದೂರಿ ದೀಪಾವಳಿ ಆಚರಣೆಗೆ ಸಾಕ್ಷಿಯಾಗುತ್ತಿದ್ದ ಮಂಗಳೂರಿನ ಕರಾವಳಿ ಸಮೂಹ ಸಂಸ್ಥೆಗಳಲ್ಲಿ ಸರಳವಾಗಿ ಹಬ್ಬ ಆಚರಿಸಲ್ಪಟ್ಟಿದೆ. ಮಂಗಳೂರು ಹೇಳಿ ಕೇಳಿ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರುವ ನಗರ. ಇಲ್ಲಿ ನಡೆಯುವ ಪ್ರತಿಯೊಂದು ಹಬ್ಬ ಹರಿದಿನ ಆಚರಣೆಗಳು ವಿಭಿನ್ನ. ಎಲ್ಲ ಹಬ್ಬ ಹರಿದಿನಗಳಂತೆಯೇ ದೀಪಾವಳಿಯು ತನ್ನದೇ ಆದ ಆಚರಣೆಗಳ ಮೂಲಕ ಸಂಭ್ರಮಿಸಲ್ಪಡುತ್ತದೆ. ಆದರೆ ಈ ಬಾರಿ ಕೋವಿಡ್ ಕರೆಚಾಯೆ ದೀಪಾವಳಿಯ ಸಂಭ್ರಮಕ್ಕೆ ಕಡಿವಾಣ ಹಾಕಿದೆ. ಜೊತೆಗೆ ಪಟಾಕಿಗಳ ಮೇಲೆ ಸರ್ಕಾರ ಹೇರಿರುವ ನಿರ್ಬಂಧವು ದೀಪಾವಳಿಯು ಸರಳವಾಗಿ ಹಣತೆ ದೀಪಗಳಿಗೆ ಸೀಮಿತವಾಗುವಂತೆ ಮಾಡಿದೆ. ಅದರಂತೆ ವರ್ಷಂಪ್ರತಿ ಅದ್ದೂರಿಯಾಗಿ ದೀಪಾವಳಿಯನ್ನ ಆಚರಿಸುತ್ತಿದ್ದ ಮಂಗಳೂರಿನ ಕರಾವಳಿ ಸಮೂಹ ಸಂಸ್ಥೆಯು ಈ ಬಾರಿ ಸರಳವಾಗಿ ಹಬ್ಬವನ್ನ ಆಚರಿಸಿದೆ. ಇಡೀ ಪ್ರಪಂಚ ಕಷ್ಟಕಾಲದಲ್ಲಿರುವಾಗ ಹೆಚ್ಚಿನಂಶ ದೀಪಾವಳಿ ಮುಖಾಂತರ ಇನ್ನೊಮ್ಮೆ ಒಗ್ಗಟ್ಟಿನ ಸಾಮರಸ್ಯದ ಸಂದೇಶ ಹೋಗಿ ಪ್ರತಿಯೊಬ್ಬರ ಕಷ್ಟದಲ್ಲಿ ನಾವು ಸಾಧ್ಯವಾದಷ್ಟು ಅವರ ಕಣ್ಣರಿಸುವಂಥ ಕಾಯಕವನ್ನು ಮಾಡಿ ನಾವೆಲ್ಲರೂ ಬಂಧುಗಳು ಹೇಳುವ ರೀತಿಯಲ್ಲಿ ಕೊರೋನಾ ಈ ಪ್ರಪಂಚ ಬಿಟ್ಟು ಹೋಗುವ ತನಕ ಸಾಧ್ಯವಾದಷ್ಟು ದೀಪಾವಳಿ ಹೆಸರಲ್ಲಿ, ದೇವರ ಹೆಸರಲ್ಲಿ, ಸಮಾಜದ ಹೆಸರಲ್ಲಿ, ರಾಜಕೀಯ ಹೆಸರಲ್ಲಿ ನಾವು ಇನ್ನೊಬ್ಬರ ಸೇವೆಯನ್ನು ಮಾಡುವತ್ತ ಗಮನ ಕೊಡೋಣ ಹೇಳುವಂಥ ಆಶಯದೊಂದಿಗೆ ಭಾವನೆಯೊಂದಿಗೆ ಇವತ್ತು ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ವರ್ಷಂಪ್ರತಿ ಕರಾವಳಿ ಕಾಲೇಜುಗಳ ಸಮೂಹ ಸಂಸ್ಥೆ ದೀಪಾವಳಿ ಆಚರಣೆ ಅದ್ದೂರಿಯಾಗಿರುತ್ತಿತ್ತು. ಕ್ಯಾಂಪಸ್ ತುಂಬಾ ದೀಪಗಳ ಅಲಂಕಾರ, ವೆರೈಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಕಿವಿಗಡಚಿಕ್ಕುವಂತೆ ಬಣ್ಣ ಬಣ್ಣದ ವೈವಿಧ್ಯಮಯ ಪಟಾಕಿಗಳು ಆಕಾಶದಲ್ಲಿ ಬಣ್ಣಗಳ ಚಿತ್ತಾರವನ್ನ ಮೂಡಿಸುತ್ತಿದ್ದವು. ಆದರೆ ಈ ಬಾರಿ ಅದ್ಯಾವುದೂ ಇಲ್ಲದೆ ಕೇವಲ ದೀಪಗಳಿಗೆ ಸೀಮಿತವಾಗಿ ಹಬ್ಬವು ಕ್ಯಾಂಪಸ್ನಲ್ಲೇ ಆಚರಿಸಲ್ಪಟ್ಟಿತು. ಹಬ್ಬದ ಸಂಭ್ರಮಕ್ಕೆ ಬ್ರೇಕ್ ಬಿದ್ದ ಬೇಸರ ವಿದ್ಯಾರ್ಥಿಗಳ ಮುಖದಲ್ಲಿ ಕಾಣಿಸ್ತಿತ್ತು. ನಮ್ಮ ಕಾಲೇಜಲ್ಲಿ ನಿನ್ನೆಯಿಂದನೇ ಎಲ್ಲ ರಂಗೋಲಿಯನ್ನು ಬಿಡಿಸುವುದರ ಮೂಲಕ, ಅದರ ಮೇಲೆ ದೀಪವನ್ನು ಬೆಳಗಿಸುವುದರ ಮೂಲಕ, ಹಾಗೂ ಇವತ್ತು ಬೆಳಿಗ್ಗೆ ಲಕ್ಷ್ಮೀ ಪೂಜೆಯನ್ನು ಸ್ಟಾರ್ಟ್ ಮಾಡುವುದರ ಮೂಲಕ ದೀಪವನ್ನು ಬೆಳಗಿಸಿ ಹಾಗೂ ಸಿಹಿ ತಿಂಡಿಯನ್ನು ಹಂಚಿ ನಮ್ಮ ಕಾಲೇಜಲ್ಲಿ ಕೊರೋನಾ ಇದ್ದರೂ ಕೂಡ ತುಂಬ ಸಡಗರದಿಂದ ಎಲ್ಲರೂ ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ಚಂದವಾಗಿ ಆಚರಿಸಿದ್ದಾರೆ. ಒಟ್ಟಿನಲ್ಲಿ ಈ ವರ್ಷದ ನಾಗರ ಪಂಚಮಿ, ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ, ದಸರಾ ಹೀಗೆ ಎಲ್ಲಾ ಹಬ್ಬಗಳ ಸಂಭ್ರಮವನ್ನ ಕಿತ್ತುಕೊಂಡ ಕಿಲ್ಲರ್ ಕೊರೋನಾ ದೀಪಾವಳಿಯ ಸಂಭ್ರಮವನ್ನ ಕಿತ್ತುಕೊಂಡಿದೆ. ಇನ್ನೇನು 2020ನೇ ವರ್ಷವು ಮುಗಿಯುತ್ತಾ ಬಂದಿದೆ. ವರ್ಷದಂತೆ ಕೋವಿಡ್ ಕಂಟಕವು ಆದಷ್ಟು ದೂರವಾಗಲಿ, ಮುಂದಿನ ವರ್ಷದಲ್ಲಾದರೂ ಹಬ್ಬಗಳ ಸಂಭ್ರಮವನ್ನ ಸವಿಯುವಂತಾಗಲಿ ಎನ್ನುವುದು ಎಲ್ಲರ ಹಾರೈಕೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.